ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಇಷ್ಟು ಜನ ಈಗ 30 ಲಕ್ಷ ಖರ್ಚು ಮಾಡಿದ್ದು ಕೃಷ್ಣ ಶೆಟ್ರು ಅವರ ಕೈಯಿಂದಲ್ಲ. ಸಾವಿರಾರು ಜನ 100 ರೂಪಾಯಿ 200 ರೂಪಾಯಿ ಹಾಕಿ ಒಂದು ಭಕ್ತಿಯಿಂದ ಹಾಕಿದ ಒಂದು ಕಟ್ಟಡ. ಅದು ನಿಮ್ಗೆ ಏನಾದ್ರೂ ಇಶ್ಯೂ ಇರ್ಬೋದು, ಅದು ಅವ್ರು ಹೇಳ್ತಾರಂತೆ ಅದು ಅಷ್ಟಮಂಗಲ ಪ್ರಕಾರ ಆಗಿಲ್ಲ, ಅದು ಇಲ್ಲ, ಇದಿಲ್ಲ. ಏನಿದ್ರು ಕೂಡ ಒಂದು ಶ್ರದ್ಧೆಯ ಕೇಂದ್ರ. ನೀವು ಕೋರ್ಟ್ ಸ್ಟೇ ತನ್ನಿ, ಮತ್ತೊಂದು ತನ್ನಿ, ಪುನಃ ಒಂದು ತನ್ನಿ, ಆದ್ರೆ ಒಂದು ಏಕಾಏಕಿ ಹೋಗಿ ಬಲಾತ್ಕಾರವಾಗಿ ನೀವು ಹೊಡೆದಾಗ್ತೀರಂದ್ರೆ ಹಾಗಾದ್ರೆ ನೀವು ಹಿಂದೂ ಸಮಾಜವನ್ನು ಕೆಣಕಲಿಕ್ಕೆ ಹೊರಟಿದ್ದೀರಲ್ಲ. ಹಿಂದೂ ಸಮಾಜವನ್ನು ಕೆಣಕಿದ್ರೆ ಏನಾಗ್ತದೆ ನಿಮ್ಗೆ ಗೊತ್ತಿಲ್ವಾ? ನೀವು ಒಬ್ಬ ಹಿಂದೂ ಆಗಿದ್ದುಕೊಂಡು ಅನ್ಯಮತಿಯಾದ್ರೆ ಒಂದು ಸಂಗತಿ ಬೇರೆ, ಆದ್ರೆ ನೀವು ಒಂದು ಹಿಂದೂ ಆಗಿದ್ದುಕೊಂಡು ಇಷ್ಟು ವರ್ಷ ಅದರದ್ದೇ ಅನ್ನ ತಿಂದುಕೊಂಡು, ನಾನು ಹೇಳ್ತೇನೆ ಇದರಲ್ಲಿ ಅದರದ್ದೇ ಅನ್ನ ತಿಂದುಕೊಂಡು ಇವತ್ತು ಕೃಷ್ಣ ಶೆಟ್ರು ಮಾಡಿದಾಗ ನಿಮ್ಗೆ ಹೊಟ್ಟೆಯಲ್ಲಿ ತಳಮಳ ಆಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಇಷ್ಟು ವರ್ಷ ನೀವು ಏನು ಮಾಡಿದ್ದೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. 70 ವರ್ಷಗಳಿಂದ ಆಡಳಿತ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಹೇಳಿದ್ರು. 70 ವರ್ಷಗಳಿಂದ ಇದು ನೀವು ಆಡಳಿತ ಮಾಡಿರಬಹುದು, ಆದ್ರೆ ನಿಮ್ಮ ಕುಟುಂಬದ ದೈವ ಅಲ್ಲ, ಇದು ಊರಿನ ದೈವ. ಊರಿನ ಭಕ್ತಾಭಿಮಾನಿಗಳು ಇರುವುದಿಲ್ಲ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಎದುರು നടത്തിന ಕೊಂಡಾನ ಘಟನೆಯನ್ನು ಖಂಡಿಸಾದ നടത്തിന ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಾದ ಜಗದೀಶ್ ಶೇನವ ಪಾತಿರೊಂದು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆವಡು ಪಣದು ಒತ್ತಾಯಿಸಾಯಿರು. ಶ್ರೀ ಕ್ಷೇತ್ರ ಕೊಂಡಾಣದ ಪುನರ್ ನಿರ್ಮಾಣ ಆವೊಂದಿತ್ತಿನ ಹೊಸ ಭಂಡಾರ ಇಲ್ಲನು ಜೆಸಿಬಿ ಕಂತದು ಪುಡತ್ ಪಾಡ್ನ ಧ್ವಂಸ ಮಲ್ತಿನ ಘಟನೆ ಐತಾರ ಕಾಣ ನಡೆತನು. ಇನ್ನದ ಬಗೆಟು ಸಾರ್ವಜನಿಕರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಾದು ದೂರುಲ ದಾಖಲಿಸಾದಿದ್ದೇರು. ಅಂಚನೆ ಸರಕಾರಕ್ಕೆ ಸೇರಿನ ಸೊತ್ತು ಆಯ್ನ ಕಾರಣಡು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಲ್ಲ ಈ ಬಗೆಟು ಉಳ್ಳಾಲ ಪೊಲೀಸ್ ಠಾಣೆಡು ದೂರು ದಾಖಲಿಸಾದಿದ್ದೇರು. ಪ್ರಕರಣಕ್ಕೆ ಸಂಬಂಧಿಸಾದ 3 ಜನಕ್ಕೆ ವಶಕ್ಕೆ ಪಡೆಯಿನ ಪೊಲೀಸರು ಅಕ್ಲೆನು ವಿಚಾರಿಸಾದ ನ್ಯಾಯಾಧೀಶರ ಎದುರುಡು ಹಾಜರುಪಡಿಸಾದ ಅಕ್ಲೆಗೆ ಜಮೀನುಲ ತಿಗದಂಡು. ಒಟ್ಟಾರೆಯಾದ ಘಟನೆಯನ್ನು ಖಂಡಿಸಾದ ಹಿಂದೂ ಪರ ಸಂಘಟನೆಲು ಕ್ಷೇತ್ರದ ಭಕ್ತ ಬಂಧುಲು ಗ್ರಾಮಸ್ಥರು ಸೋಮವಾರ ಕಾಂಡೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಮಲ್ಲ ಪ್ರತಿಭಟನೆ ನಡಪಾದ ಧ್ವಂಸ ಮಲ್ತಿನ ಹೊಸ ಭಂಡಾರ ಇಲ್ಲನು ಎಲ್ಲಂಜಿ ಜಾತ್ರೆದು ದುಂಬು ಪುನರ್ ನಿರ್ಮಿಸಾವಡು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆವಡು ಪಣದ ಒತ್ತಾಯಿಸಾಯಿರು. ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿದ ನಿಕಟಪೂರ್ವ ಅಧ್ಯಕ್ಷರು ರಡ್ಡದಿನರ್ದು ದುಂಬು ಅಧಿಕಾರ ಬುರ್ದುಕೋರ್ನ ಕೃಷ್ಣ ಶೆಟ್ಟಿ ತಾಮಾರ್ಲ ಶ್ರೀ ಕ್ಷೇತ್ರ ಕೊಂಡಾಣಡು ಹೊಸ ಭಂಡಾರದ ಇಲ್ಲು ನಿರ್ಮಾಣ ಆಪ್ನ ಕಾರಣ ತೆರಿಪಾದ ಧ್ವಂಸ ಮಲ್ತಿನ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ಆವಡು ಪಣದ ಒತ್ತಾಯಿಸಾಯಿರು. ಸಾಧಾರಣ ನಾನು ಭಂಡಾರ ಮನೆಗೆ ಬರ್ತಾ ಇದ್ದೇನೆ. ಈಗ ಇದ್ದ ಭಂಡಾರ ಮನೆ ನಿಮ್ಮ ಹತ್ರ ನಿಮಗೆ ಒಂದು ಸದಕ್ಕೆ ಸಂಶಯ ಬರಬಹುದು, ಈಗ ಭಂಡಾರ ಮನೆ ಉಂಟು ಅಂತ ಹೇಳಿ. ಆ ಭಂಡಾರ ಮನೆ ಉಂಟು ಹೌದು, ಆದರೆ ನಮ್ಮ ಕ್ಷೇತ್ರದ ಹೆಸರಿನಲ್ಲಿ, ದೈವದ ಹೆಸರಿನಲ್ಲಿ, ವ್ಯವಸ್ಥಾಪನಾ ಸಮಿತಿಯ ಹೆಸರಿನಲ್ಲಿ ಅದು ಇಲ್ಲ. ಅದು ಅಷ್ಟಮಂಗಲ ಪ್ರಶ್ನೆಯಲ್ಲಿ, ಅದು ಎಲ್ರಿಗೆ ಗೊತ್ತಿದೆ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕ್ಷೇತ್ರದ ಹೆಸರಿನಲ್ಲಿ ಇಲ್ಲ ಅಂತ ಹೇಳಿ ಬಂದಿತ್ತು. ಅದು 2 ವರ್ಷಕ್ಕೆ ಮೊದಲು ನಾವು ಒಂದು ಅಷ್ಟಮಂಗಲ ಪ್ರಶ್ನೆ 10 ದಿವಸದ ಆಗಿತ್ತು. ಎಲ್ಲರನ್ನು ಕರೆದಿದ್ದೇವೆ. ಈ ಬರಿಕಾರ ಅಂತ ಹೇಳುವವರು ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇದ್ರು. ಅಲ್ಲಿ ಜ್ಯೋತಿಷ್ಯರ ಯಾವುದೇ ಕ್ವಶನ್ಗೆ ಒಂದು ಉತ್ತರ ಕೊಡಲಿಲ್ಲ. ಅಲ್ಲಿ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಭಂಡಾರ ಮನೆಯನ್ನ ಕ್ಷೇತ್ರದ ಹೆಸರಲ್ಲಿ ಕೊಡಬೇಕು ಅಂತೇಳಿ ಅಲ್ಲಿ ಆ ಭಂಡಾರ ಮನೆಯ ಈಗಿನ ಮಾಲಕರಾದ ಹರೀಶ್ ಶೆಟ್ಟಿ ಹಾಗೆ ರವೀಂದ್ರ ಶೆಟ್ಟಿ ಅವರನ್ನು ಕರೆಸಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಆದಷ್ಟು ಬೇಗ ನಾವು ಈ ಭಂಡಾರ ಮನೆಯನ್ನ ಕ್ಷೇತ್ರದ ಹೆಸರಲ್ಲಿ ಮಾಡಿಕೊಡುತ್ತೇವೆ ಅಂತೇಳಿ. ಸಾಧಾರಣ ಅದು 21ನೇ ತಾರೀಕು 21 ಇಸವಿಯಲ್ಲಿ ಆಗಿದೆ. ಆದ ಕಾರಣ 1.5 ವರ್ಷವರೆಗೆ ನಾವು ಕಾದೆವಲ್ಲಿ ಅವರು ಏನು ಅದರ ಬಗ್ಗೆ ಏನು ಅಲ್ಲಿ ನಮಗೆ ಒಂದು ವಾಗ್ದಾನ ಮಾಡಿ ಹೋಗಿದ್ದಾರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ. ಅದನ್ನು ಅವರು ನಮಗೆ ಒಂದು ಮಾಡಿ ಕೊಡ್ತೇವೆ ಅಂತ ಹೇಳಿ ಅವರ ವಿಶ್ವಾಸದಲ್ಲಿ ಏನು ಹೇಳಲಿಲ್ಲ. ಆದರೆ ಅಲ್ಲಿ ಅವರು ಹರಕೆ ಕೊಡುವಂಥ 1 ಪೌಂಡ್ ಬಂಗಾರನ್ನ ಅವರು ಮುತ್ತನ್ನ ಕೈಗೆ ಕೊಟ್ಟಿದ್ದರಂತೆ. ನಾವು ಅದನ್ನು ಕೇಳಿದ್ದೀವಿ.
ಮುತ್ತಣ್ಣ ಶೆಟ್ಟಿ ಅವರು ಹೋದ ಮೇಲೆ ನಾನು ಕೇಳಿದೆ, ಆ ಬಂಗಾರ ನಿಮ್ಮ ಹತ್ರ ಕೊಟ್ಟಿದ್ದಾರೆ ಅಂತ ಎಲ್ಲಿ ಉಂಟು ಅಂತ ಹೇಳಿ. ಆ ಬಂಗಾರ ಸಮೇತ ಇವರು ಯಾರು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಕೊಡುವಂತ ಹಣ ಬಂಗಾರವನ್ನ ಭಂಡಾರ ಮನೆಯಲ್ಲಿ ನಮ್ಮ ಭಂಡಾರ ಇದಕ್ಕೆ ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಬರುವುದಿಲ್ಲ. ಆದ ಕಾರಣ ನಾವು ಮೊನ್ನೆಯ ನವೆಂಬರ್ 29ನೇ ತಾರೀಕಿನಂದು ನಾವು ಒಂದು ತಾಂಬೂಲ ಪ್ರಶ್ನೆ ಇಟ್ಟು ಆ ಪ್ರಶ್ನೆ ಪ್ರಕಾರ ನಾವು ಭಂಡಾರ ಮನೆ ಮಾಡಿದ್ದೇವೆ. ಆ ಭಂಡಾರ ಮನೆ ಆಗಿತ್ತು ಸಾಧಾರಣ ಒಂದು 30 ಲಕ್ಷದವರೆಗೆ ಇಷ್ಟವರೆಗೆ ಖರ್ಚಾಗಿದೆ. 90% ವರೆಗೆ ನಮ್ಮ ಕೆಲಸ ಆಗಿದೆ. ಅದನ್ನ ನಿನ್ನೆ ಬೆಳಿಗ್ಗೆ 8:30 ಗಂಟೆ ಒಳಗೆ ಇದೇ ಮುತ್ತಣ್ಣ ಶೆಟ್ಟಿ ಅವರ ಒಟ್ಟಿಗೆ ಇದ್ದವರು ಶಿವರಾಜೆ, ಹಾಗೆಯೇ ಧೀರಾಜೆ, ಇವರು ಯಾರೋ ಶಿವಪ್ರಸಾದ್ ಆಚಾರ್ಯ, ನವೀನ್ ಮಾಡೂರು ಇವರೆಲ್ಲ ಸೇರಿಕೊಂಡು ಅದನ್ನು ಹೊಡೆದಾಕಿದ್ದಾರೆ. ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಇಲ್ಲಿ ಉಳ್ಳಾಲ ಆರಕ್ಷ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕುಡ್ಲ ಮಂಡಲ ಬಿಜೆಪಿದ ಅಧ್ಯಕ್ಷರು ಜಗದೀಶ್ ಆಳ್ವಕುವೆತ್ತಬೈಲ್, ಶ್ರೀ ಕ್ಷೇತ್ರ ಕೊಂಡಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಹಿಂದೂ ಧಾರ್ಮಿಕ ಮುಖಂಡರು ರಾಧಾಕೃಷ್ಣ ಅಡ್ಯಂತಾಯ, ಇಂಚಿತ್ತಿ ಪ್ರಮುಖರು ಘಟನೆಯನ್ನು ಖಂಡಿಸಾದ ಶ್ರೀ ಕ್ಷೇತ್ರ ಕೊಂಡಾನಡು ಧ್ವಂಸ ಆಯ್ನ ಭಂಡಾರದ ಇಲ್ಲು ಪುನರ್ ನಿರ್ಮಾಣ ಆವಡು ಘಟನೆಗೆ ಕಾರಣ ಆಯ್ನಕ್ಲಿಗೆ ಕಾನೂನು ಪ್ರಕಾರ ಶಿಕ್ಷೆ ಆವಡು ಪಣದು ಒತ್ತಾಯಿಸಾದ ಸಹಾಯಕ ಆಯುಕ್ತರು ಹರ್ಷವರ್ಧನ್ ರೆಗೆ ಮನವಿ ಒಪ್ಪಿಯಾರು. ರೀತಿ ಇತ್ತು ಅದೇ ರೀತಿ ಒಂದು ಅವನ ಖರ್ಚಲ್ಲಿ ಅಥವಾ ಸರ್ಕಾರದ ಖರ್ಚಿನಲ್ಲಿ ನೀವು 1 ತಿಂಗಳ ಒಳಗೆ ಅದನ್ನು ಮಾಡಿಕೊಡಬೇಕು ಅಂತ ನಮಗೆ ನೀವು ನಮ್ದು ಮನವಿ. ಅದನ್ನು ನೀವು ಡಿಸಿ ಅವರ ಹತ್ರ ಮಾತಾಡಿ ಅದನ್ನು ಮಾಡಿಸಬೇಕು. ಶ್ರೀ ಕ್ಷೇತ್ರ ಕೊಂಡಾಣಬೊಕ್ಕ ಪರಿಸರದ ಪ್ರಮುಖರು ರಾಘವೇಂದ್ರ ರಾವ್, ಅಜಯ್, ಸುರೇಶ್ ಕೆಪಿ, ಗೋಪಾಲ್ ಕುತ್ತಾರ್, ಬಿಎನ್ ಕುಂಪಲ, ವ್ಯವಸ್ಥಾಪನಾ ಸಮಿತಿ ನಿಕಟಪುರ ಸದಸ್ಯರು ಶ್ರೀಮತಿ ದಿನಮಣಿ ರಾವ್, ಶ್ರೀಮತಿ ಪ್ರಮೀಳಾ ಚಂದ್ರಶೇಖರ್ ಸೇರ್ನಂಚ ಮಲ್ಲ ಸಂಖ್ಯೆದ ಗಣ್ಯರು ಭಕ್ತ ಬಂಧುಲು ಸಭೆಡು ಪಾಲ್ಪಡೆದಿದ್ದರು. ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು, ಎಸಿಪಿ ಧನ್ಯಾ ನಾಯಕ್, ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಎಚ್ಎನ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿ ಆನಂದ್ ಜಾಗಿಡಿದ್ದರು. ಘಟನೆದ ಜಾಗೆಗೂ ಸಂಸದರು ನಳಿನ್ ಕುಮಾರ್ ಕಟೀಲ್ ಭೇಟಿ ಕೊರಿಯರು. ಪವಿತ್ರ ಕೊಂಡಾನ ಕ್ಷೇತ್ರಡು ಇಂಚಿತ್ತಿ ಘಟನೆ ಆಯರಬಲ್ಲಿತ್ತಂಡು. ಇನ್ನತ ಬಗೆಟ್ ಜಿಲ್ಲಾಧಿಕಾರಿಗಳ ಪಾತೆರ್ದು ಅಪರಾಧಿಲೆಗೂ ಕಾನೂನು ರೀತಿದ ಸೂಕ್ತ ಶಿಕ್ಷೆ ಆಪುಲಕ ಒತ್ತಾಯಿಸಾವಕೊಂಡು ತೆರಿಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲೆದ ಕಾಣಿಕದ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾನಡು ಪೊಸತಾದ ನಿರ್ಮಾಣ ಆವೊಂದಿತ್ತಿನ ಭಂಡಾರ ಇಲ್ಲನ್ನು ದುಷ್ಕರ್ಮಿಗಳು ಧ್ವಂಸ ಮಲ್ತಿನ ಘಟನೆ ಐತಾರ ಕಾಣ ನಡೆತಂಡ. ಈ ಘಟನೆಯನ್ನು ಖಂಡಿಸಾದ ಹೇಳಿಕೆ ಕೋರ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಕೊಂಡಾನದಂಚಿನ ಪವಿತ್ರ ಕಾಣಿಕ ಕ್ಷೇತ್ರಡು ಇಂಚಿತ್ತಿ ಘಟನೆ ಆಯರೆ ಬಲ್ಲಿತ್ತಂಡು. ಇಂದೇನು ಏರು ಮಲ್ತದಿತ್ತಂಡಲ್ಲ ಅಕ್ಲಿಗೂ ಶಿಕ್ಷೆ ಆವಡು. ಇಂದೇನು ಕಾಂಗ್ರೆಸ್ ಪಕ್ಷ ಖಂಡಿಸಾವಣ್ ಪಣ ತೆರಿಪಾಯರು. ಇವತ್ತು ಬೆಳಿಗೊಂದು ಮಾಹಿತಿ ಬಂತು ನಮಗೆ, ಕೊಂಡಾಣದ ಭಂಡಾರ ಮನೆಯನ್ನು ಕೆಡವಿ ಹಾಕಿದ್ದಾರೆ ಎಂಬುದು. ಒಂದು ದೇವಸ್ಥಾನದ ಭಂಡಾರ ಮನೆಯಲ್ಲಿ ಯಾವುದೇ ಇದನ್ನು ಕಟ್ಟಡಗಳನ್ನು ಕೆಡವಿ ಹಾಕುವುದನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹಿಸುವುದಿಲ್ಲ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತದೆ. ನಾವು ಪಕ್ಷದ ವತಿಯಿಂದ ಇದನ್ನು ಖಂಡನೆ ಮಾಡ್ತಿದ್ದೇವೆ. ಯಾವುದೇ ಭಂಡಾರ ಮನೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಟ್ಟಡಗಳನ್ನು ಯಾರು ಕೂಡ ಕೆಡವುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು. ಇವತ್ತು ಕೊಂಡಾನ ಪರಿಸರದಲ್ಲಿ ಎಲ್ಲರೂ ಶಾಂತ ರೀತಿಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಇದರಿಂದ ಜೀವನ ನಡೆಸ್ತಾ ಇದ್ದಾರೆ. ಕೊಂಡಾನ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ, ಬಹಳ ಕಾರ್ಮಿಕದ ದೇವಸ್ಥಾನ ಆಗಿತ್ತು. ಈ ದೇವಸ್ಥಾನದ ಒಟ್ಟಾರದಲ್ಲಿರ್ತಕ್ಕಂಥ ಭಂಡಾರ ಮನೆಯನ್ನು ಕೆಡವಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಭಾಳ ಬೇಸರ ಆಗ್ತಾಯಿದ್ದು. ಇದನ್ನು ನಾವು ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡನೆ ಮಾಡೋದ್ರ ಜೊತೆಗೆ ಇದರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಕೂಡ ಪೊಲೀಸ್ ಇಲಾಖೆಯವರಿಗೆ ನಾವು ಮಾಡ್ತಾ ಇದ್ದೇವೆ. ನಮಗೆ ಯಾರು ಮಾಡಿದ್ದಾರೆ ಎಂಬುದು ಯಾವುದೇ ಮಾಹಿತಿ ಇಲ್ಲ. ಅದು ಯಾರೇ ಇರಲಿ, ಯಾರು ಮಾಡಿದರೂ ಕೂಡ ತಪ್ಪಿತಸ್ಥರಿಗೆ ಕೂಡಲೇ ಅದಕ್ಕೆ ಶಿಕ್ಷೆ ಕೊಡಲೇಬೇಕು. ನಾವು ಅದನ್ನು ಖಂಡಿತವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಎರಡು ಮಾತಿಲ್ಲ. ಯಾರೇ ಇರಲಿ, ಯಾರೇ ಆದರೂ ಕೂಡ ಖಂಡನೆ ಮಾಡ್ತಾ ಇದ್ದೇವೆ. ಅದೇ ಅದು ಕ್ರಮ ನಾವು ಹೇಳೋದು, ಈಗಲೇ ಕೂಡಲೇ ಪೊಲೀಸ್ ಅದಕ್ಕೆ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಇದು ಪತ್ತೆ ಹಚ್ಚಿ ಕೂಡಲೇ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಕಾನೂನು ಕ್ರಮ ಮಾಡಲೇಬೇಕು. ಭಂಡಾರ ಮನೆ ಬೇಡ ಅಂತ ನಾವು ಹೇಳೋದು, ಬೇಕೇ ಹೇಳೋದು ನಾವು, ಬೇಡ ಅಂತ ನಾವು ಹೇಳೋದಿಲ್ಲ.
ಅಲ್ಲಿ ಯಾವುದೇ ದೇವಸ್ಥಾನದ ವಿಚಾರ ಸಂಬಂಧಪಟ್ಟ ಇದ್ದಾಗ ಅದಕ್ಕೆ ಧಾರ್ಮಿಕ ಇದರ ಬಗ್ಗೆ ಚಿಂತನೆ ಮಾಡಿಕೊಂಡು ಧಾರ್ಮಿಕ ಪ್ರತಿನಿಧಿಗಳಿರ್ತಾರೆ, ಧಾರ್ಮಿಕತೆಯ ಬಗ್ಗೆ ತಿಳಿದವರು ಇರ್ತಾರೆ. ಯಾವ ಭಂಡಾರ ಮನೆಯಲ್ಲಿ ಯಾರು ನಿರ್ಮಾಣ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಇವರು ಯಾರು ಅವರು ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ತೇವೆ. ನಾವು ಅವ್ರಿಗೆ ಸಂಪೂರ್ಣ. ಉಡ್ಲಾನ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಮಾನ್ಯ ಸಭಾಧ್ಯಕ್ಷರು ಯುಟಿ ಖಾದರ್ನ ಆಪ್ತ ಸಹಾಯಕರು ಮನ್ಸೂರ್ ಮಂಚಿಲ ಸುದ್ದಿಗೋಷ್ಠಿ ಒಡಿಗೆ ಇದ್ದಾರೆ. ಕುಡ್ಲ ಜಿಲ್ಲಾಡಳಿತ ಬೊಕ್ಕ ಜಿಲ್ಲಾ ಆರೋಗ್ಯ ಕೇಂದ್ರದ ಮುತಾಲಿಕೆಡು ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಅಂಗನವಾಡಿ ಪರಿಸರದ ಇಲ್ಲಲು ಪಲ್ಸ್ ಪೋಲಿಯೋ ಲಸಿಕೆ ಶಿಬಿರನು ಐತಾರ ಅಟಣೆ ಮಾಡಿದ್ದಾರೆ. ಐತಾರ ಕಾಂಡಿರ್ದು ಬಯ್ಯಮುಟ ನಡತಿನ ಪೋಲಿಯೋ ಲಸಿಕೆ ಶಿಬಿರಡು ಮಧ್ಯಾಹ್ನ ಮುಟ್ಟಗು 57 ಹೆಚ್ಚ 5 ವರ್ಷದ ವಲಯದ ಜೋಗ್ಲೆಗ್ ಪೋಲಿಯೋ ಡ್ರಾಪ್ಸ್ ಪಾಡಿಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ 7ನೇ ವಾರ್ಡ್ ಸಂಕೊಡಿಗೆ ಶಕ್ತಿ ಮೈದಾನ ಸಂಪರ್ಕಿಸಾವನ ಕಾಂಕ್ರೀಟ್ ತಾದಿ ಐತಾರ ಉದಿಪನಾಡು. ಸ್ಥಳೀಯರು ಹಿರಿಯರು ರಿಬ್ಬನ್ ಕತ್ತೆರ್ದು ತಾದಿನ ಉದಿಪನ ಮಲ್ತೇರು. ಜಿಲ್ಲಾ ಬಿಜೆಪಿ ಮಾಜಿ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತಿರೊಂದು ದೇವರ ದಯಟು ಮಾರ್ಗ ಆತಡು ಮಾರ್ಗ ಆಯರೆ ಏರು ಮಾತಾ ಬಂಗ ಬೈದೇರ ಅಕ್ಲೆಗ್ ಸೊಲ್ಮೆನ್ ಸಂದಾದು ಪ್ರಧಾನಿ ನರೇಂದ್ರ ಮೋದಿಯರು ಜಾರಿ ಮಲ್ತಿನ ಯೋಜನೆಗಳ ಬಗೆಟು ಮಾಹಿತಿ ಕೊರಿಯರು. ಆರು ಈ ದೇಶದ ಪ್ರಧಾನಿ ಆಯ್ಬೊಕ್ಕ ಜಗತ್ತದ ನಾಯಕ ಆಯ್ಬೊಕ್ಕ ಐದು ದುಂಬೆ ಹಲವು ವರ್ಷ ಗುಜರಾತ್ ಮುಖ್ಯಮಂತ್ರಿ ಆನಾಗ ಆರು ಕೆಲವು ಕಣ ಕಟ್ಟದಿತ್ತಾರೆ. ಆರು ಒಂಜಿ ರಡ್ಡಿ ಯೋಜನೆ ಎನ್ಮನೂತ ಒರಂಬ ಯೋಜನೆ ಪತ್ತೊಂದು ಬೈದರೆ ಯೋಜನೆ ಪತ್ತೊಂದು ಬೈದರೆ ಅಪ್ಪೆನಾಕ್ಲೆ ಇನಿ ನರೇಂದ್ರ ಮೋದಿಜಿ ಪಂಡನ ನಮ್ಮ ನೆನಪುನಿ ಆರು ಈ ದೇಶದ ಪ್ರಧಾನಿ ಎಂದು ಎನ್ನಂಚಿನ ನಿಕ್ಲನಂಚಿನಗಳು 1000 ಕೋಟಿ ಜನಕ್ಕಲೇನ ಹೃದಯಡು ಇಂಚಿನ ಉಂಡು ಪಂಡಂದ್ರೆ ರಾಮದೇವರ್ಲ ದುಂಬು ದಶರಥ ಮಹಾರಾಜನ ಮಗೆ ಐದು ದುಂಬು ನಿತ್ಯಾನಂದ ಸ್ವಾಮಿಲ ಅವನಿ ಮೇರನ ಮಗಿ ನಾರಾಯಣ ಗುರು ಸ್ವಾಮಿಲ ಇಂಚಿನ ಆಂಡ ಕಾಲಘಟ್ಟದ ಬೊಕ್ಕ ಅಕಲು ಮಂತದನಂಚಿನ ಎಡ್ಡೆಡ್ಡ ಬೇಲೆಲ್ಲ ದೇವರ ಶಕ್ತಿ ಇತ್ತಿನ ದೇವರನ್ನು ರೂಪ ಹಾಪೇರು. ಅವೇ ರೀತಿ ನರೇಂದ್ರ ಮೋದಿಜಿಲ ಸತ್ಯಗೆ ನರೇಂದ್ರ ಮೋದಿಜಿಲ ಒಂಜಿ ದಿನ ನಮ್ಮ ಆರಾಧ್ಯ ದೇವರಾಯರಂಡು ಯಥಾ ದೇವಸ್ಥಾನ ಅರೆಗೆ ಕಟ್ಟೇರೆ ದಾದಂಡ ಅರ್ನ ಮನಸ್ಸರು ಈ ದೇಶರು ಒವ್ವೇ ಯಥೇತ ಜಾತಿಲುಂಡು ಯಥೇತ ಪಾರ್ಟಿ ಉಂಡು ಯಥೇತ ವಿರೋಧಿಲು ವಾ ವಿರೋಧಿಲೇ ಇಪ್ಪಡು ಅಕ್ಲೆಗಳ ಈ ದೇಶದ ಯೋಜನೆಗಳು ಫಲಪ್ರದವಾಡು ಉಜ್ವಲ ಯೋಜನೆ ಪಂಪುನಂಜು ಯೋಜನೆ ಕೊಂಡತ್ತದು ದಾದೆ ಕೊಂಡತ್ತದೆ ಪಂಡ ಅರ್ನ ಅಪ್ಪೆ ಅರ್ನ ಇಲ್ಲದ ಭರಿತ ಮಲ್ಲಕ್ಲ ಇಲ್ಲಡೆ ಪೋದು
ಬರ್ತಾನೆ ಇಂಜಿನ ಪಾತ್ರೆ ಮಾತ್ರ ದೆಕ್ಕೊಂದಿತ್ತೇರಿಗೆ ಬಯ್ಯರು ಬರ್ತದೆ ಇಲ್ಲ ಅಡಿಗೆ ಮನ್ಪುನಾಗ ಮರ್ಯಾದೆ ಪಡ್ತರು ಪಜ್ಜಿ ಕನಕರು ಅಡಿಗೆ ಮನ್ಪುನಾಗ ಬಾಲೆ ಆಯ್ನಂಚ ನರೇಂದ್ರ ಮೋದಿ ತೂನಾಗ ಆ ಓಂಟೆರು ಉರಿಪುನಾಗ 6 ಲಪ್ಪನ ತೆಮ್ಮ ಅರೆಗೆ ಆಪುನಂಚಿನ ವೇದನೆ ತೂದು ಬರಿಟು ಉಂತದು ಆರು ಆಲೋಚನೆ ಮಂತರಿಗೆ ಒಂಜಿ ದಿನ ದೇವೇರಿ ಇಂಕ ಅವಕಾಶ ಕೊರಂದಾಂಡ ಈ ದೇಶರುತ್ತಿನ ವಾ ಅಪ್ಪೆನಕ್ಕಲ್ಲ ತೆಮ್ಮಲತ್ತದು ಆ ಓಂಟೆಡು ಊದುದು ಅಡಿಗೆ ಮನ್ಪೆರ ಬಲ್ಲಿ ಅಕ್ಕಲಿಗೆ ದಾಳ ತೊಂದರೆ ಒಂದನಂಚಿನ ಗ್ಯಾಸಿಂದ ಅಪ್ಪಗೆ ಎನ್ನಿದಿಚ್ಚರಿ ಗ್ಯಾಸ್ ಇಲ್ಲ ಗ್ಯಾಸ್ ಸ್ಟವ್ಲ ಕೊರ್ಪುನೆಂದು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಡು ಒವ್ವೆ ಒಂಜಿ ತಾರತಮ್ಯ ತೂವಂದೆ ಮಾತೆರೆಗ್ಲ ಒಂಜೇಲಕ ನ್ಯಾಯನ್ ಕೊರ್ಪುನ ಮಲ್ಲ ಬೇಲೆನ್ ಮಲ್ಪೆ ತಂಕ್ಲೆ ಜನಪ್ರತಿನಿಧಿನಕ್ಲೆನ ಎಂಚಿನ ಅನುದಾನ ಉಂಡ ಅವೆನು ಪ್ರಾಮಾಣಿಕವಾದ ಕನತದು ನೀರ್ದ ಚರಂಡಿದ ತಾದಿದ ಎಂಚಿನ ಸಮಸ್ಯೆ ಉಂಡ ಅವೆನು ಬಗೆಹರಿಸಾವನ ಪ್ರಾಮಾಣಿಕ ಬೇಲೆನ್ ಮಲ್ತು ಕೊರ್ಪೆ ಕೋಟೆಕಾರ್ ಕ್ಷೇತ್ರಡು ದಾದಮಾತ ಮೂಲಭೂತ ಸೌಕರ್ಯ ಬೋರ್ಡ ಅವಿಕ್ ಸ್ಪಂದಿಸಾವೆ ಪಂಡದು ಬಿಜೆಪಿ ಮಂಡಲ ಅಧ್ಯಕ್ಷರು ಜಗದೀಶ್ ಕುವೆತ್ತ ಬೈಲ್ ತೆರಿಪಾಯರು ಈ ರೋಡು ಆವಡ್ದಂಡ ಭಾರಿ ಮಲ್ಲ ಪ್ರಯತ್ನೋಡು ಈ ರೋಡ್ ಗೊಂಜಿ 5 ಲಕ್ಷದ ಅನುದಾನ ಕೊರದು ಈತ ಸೋಗದ ಕಾಂಕ್ರೀಟೀಕರಣ ಮಲ್ತ ನಂಚಿನ ಉದಯನ್ನೇ ಏಪಲ ಮಾತೆರ್ಲ ಓಟು ಗುಂತಿಯರ ಇಷ್ಟಪುಂಡು ಗೆಂದಿಯರ ಇಷ್ಟಪುಂಡು ಕೌನ್ಸಿಲರ್ ಇಷ್ಟಪುಂಡು ಆಂಡ ಜನಕುಲ್ನ ಬೇಲೆ ಮಲ್ಪನಗಳು ಭಾರಿ ವಿರಳ ಅಂಚಿನೆಟ್ಟು ನಮ್ಮ ಉದಯನ್ನೇನಿ ಮುಂಚೂಣಿಡು ಉಂತದು ಈತ ಶೋಕದೊಂಜಿ ಕಾಂಕ್ರೀಟೀಕರಣ ನಿಕ್ಲೆ ಕೊಡ್ತಿರಂದು ಬಂಡ ಆರ್ನ ಕಾರ್ಯದಕ್ಷತೆಗೆ ನಿಜವಾದ ನಿಕ್ಲು ಮಾತೆರವರ ತಾಟಿ ಬಟ್ಟುದಾರೇನು ಅಭಿನಂದಿಸೋಡೊಂದು ನಾನು ವಿನಂತಿ ಮಲ್ತೊಂದಲ್ಲ ಒಂಜಪ್ಪೆ ಜೋಕ್ಲು ಲೆಕ್ಕ ಬೋದು ಆ ಪಟ್ಟಣ ಪಂಚಾಯತ್ ಹೋರಾಟ ಮಲ್ತದೆ ಈ ಕ್ಷೇತ್ರಗೂ ಎಂಚಿನ ಪೂರ ಸೌಕರ್ಯ ಬೋಡ ಮಾತಿರಲ್ಲ ಒಂಜೇ ಲೆಕ್ಕ ಪಟ್ಟದು ನಮ್ಮ ನಡುಟು ತಾರತಮ್ಯ ಇಜ್ಜಂದ ಲೆಕ್ಕ ನಿಕ್ಲು ಮಾತಿರಲ್ಲ ಒಂಜಿ ಆ ಪ್ರಯೋಜನ ಊರ್ದಾಗಲೇ ಕೊರೋಡು ಬಂಡದ ನಿಕ್ಲು ನಾನು ವಿನಂತಿ ಮಲ್ತೊಂದಿಲ್ಲ ಯಾನೆ ಭಾರತೀಯ ಜನತಾ ಪಕ್ಷದ ಸಾರಥ್ಯವನ್ನು ದೆತೊಂದೆ ಪ್ರಾಮಾಣಿಕವಾದ ಎನ್ನ ಮಿತಿಟ್ಟು ಏತು ಪೂರ ಬೇಲೆ ಆಪುಣ ಖಂಡಿತ ಐನು ನಮ್ಮ ಈ ಕ್ಷೇತ್ರದ ಈ ಈ ಕೋಟೆಗಾರ ಕ್ಷೇತ್ರ ಆದಪ್ಪು ಸೋಮೇಶ್ವರ ಆದಪ್ಪು ಅದನ್ನು ಇಡೀ ಕ್ಷೇತ್ರಗೂ ಪ್ರಾಮಾಣಿಕವಾದ ಬೇಲೆಯನ್ನು ಮಲ್ಪೆ ಪ್ರತಿ ಒರಿಯನಲ ಬೆರಿಸಾಯದ ಉಂತುದು ಊರ್ದ ಅಭಿವೃದ್ಧಿಗೆ ಎಂಚಿನ ಪೂರ ಆವಡ ಆ ಏರೇರೆ ಐಕೆ ಅನುದಾನ ಕೊರ್ಪುನ ಉಂಡ ಐನು ಪೂರ ಪ್ರಾಮಾಣಿಕವಾದ ಅಕಲ್ಡ ಗಲಾಟೆ ಮಲ್ತದಂಡಲ ಕ್ಷೇತ್ರಗಳಿಗೆ ಅನುದಾನವನ್ನು ಕನತು ಕೊರ್ಪೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಗೆ ಒವ್ವೇ ಒಂಜಿ ತಾರತಮ್ಯ ತೂವಂದೆ MBA ಎಂದು ಪನ್ಪುನ ತಾರತಮ್ಯ ದಿವಂದೆ ಮಾತಿರಗ್ಲ ಒಂಜೇಲಕ ನ್ಯಾಯನ ಕೊರ್ಪುನಂಜಿನ ಮಲ್ಲ ಬೇಲೆನ್ ಮಲ್ಪೆ ಪ್ರತಿ ಒಂಜಿ ನಮ್ಮ ಜನಪ್ರತಿನಿಧಿಗಳ ಎಂಚಿನ ಅನುದಾನ ಉಂಡ ಐನು ಪ್ರಾಮಾಣಿಕವಾದ ಕನತದು ಓಪುರ ನೀರ್ದಾದುಪ್ಪು ಚರಂಡಿದಾದುಪ್ಪು ಅತ್ತೆಂಡ ರಸ್ತೆದ ಓಲೋಲು ಎಂಚಿನ ಸಮಸ್ಯೆ ಉಂಡ ಐನು ಬಗೆಹರಿಸವನ ಪ್ರಾಮಾಣಿಕವಾದ ಮಲ್ಪನ ಮಲ್ಲ ಭರವಸೆಯನ್ನು ಕೊರದು ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಉದಯ್ ಕುಮಾರ್ ಶೆಟ್ಟಿ ಸೊಳ್ಳೆಂಜೀರ್ ಮತದಾರ ಬಂಧುಲೆಗೂ ಸೊಲ್ಮೆ ಸಂದಾದು ತಂಕ್ ನಾನಲಾತು ಜನಕ್ಲನ ಸೇವೆ ಮಲ್ಪನ ಭಾಗ್ಯನು ದೇವೇರು ಒದಗಾದ ಕೊರಡು ಪಣದ ಕೇನುಂಡೇರು ಈ ರೋಡು ಕೆಲಸ ಮನ್ಪೋಡುಂದಾಂಡ ಇಂಕ ಅವಕಾಶ ಮತ್ತು ಕೊರನ ಎಳ್ಳೆ ವಾರ್ದ ಪೂರ ಮತದಾರರಿಗೆ ಎನ್ನ ಧನ್ಯವಾದವನ್ನು ಕೊರಂದು ಈ ರೋಡು ಈ ಭಾಗದ ಜನಗಳಿಗೆ ಒಂಜಿ ಈ ರೋಡು ಆವಡು ಪಂಡದು ಭಾರಿ ಮಲ್ಲ ಕನಸಿತ್ತು ನನ್ಸ್ ಮನ್ಪಂಚಿನ ಕೆಲಸ ಎಲ್ಲ ಇಂಕ ಅಕ್ಕುಲೆ ಮತ್ತು ಕೊರನ ತಂದೆ ಎನ್ನಡು ದಾಲಜಿ ಅಂಚನೆ ಈ ವಾರ್ಡ್ ಸಂತೋಷನ ಜಗಣ್ಣ ಒಂಜಿ 10% ರೋಡು ಮಾತ್ರ ಒಪ್ಪುನಿ ನನ್ನ ಎಂಕ್ಲಿಗೆ ಬಾಕಿ ಪೂರ ಸಾಧಾರಣ ರೋಡು ಆತಂದು ಅಂಚೆ ಅದು ಮಗ ನನಾತ ನಿಕ್ಲ ಸೇವೆ ಮಲ್ಪಂಚಿನ ಭಾಗ್ಯ ಆ ದೇವರು ಕರುಣೆ ಸವಡು ಪಂಡದು ಬಿಜೆಪಿ ಮಂಡಲ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸ್ವಾಗತ ಮಲ್ತೇರು ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಸೋಮೇಶ್ವರ ಪುರಸಭಾ ಮಾಜಿ ಅಧ್ಯಕ್ಷರು ರಾಜೇಶ್ ಹುಚ್ಚಿಲ್ ಬೊಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು ತನಪಾಡಿ ರಾಮನಗರ ಶ್ರೀ ರಾಮ ಭಜನಾ ಮಂದಿರದ ಮುತಾಲಿಕೆಡು 32ನೇ ವರ್ಷದ ಏಕಾಹ ಭಜನೋತ್ಸವ ಬೊಕ್ಕ ವಾರ್ಷಿಕೋತ್ಸವದ ಅಂಗವಾದ ಬೇತೆ ಬೇತೆ ಕಾರ್ಯಕ್ರಮಗಳು ಅಂಗಾರೆರ್ದು ಶನಿವಾರ ಮುಟ ನಡೆದನು ಶನಿವಾರ ಬೆಳಗ್ಗೆ ಅಟನೆ ಮಲ್ತಿನ ವಾರ್ಷಿಕೋತ್ಸವ ಲೇಸ್ಟ್ ಮಲ್ಲಬಿನಿರಾದ ಪಾಲ್ಪಡೆಯಿನ ಉದ್ಯಾವರಮಾಡ ಶ್ರೀ ಅರಸು ಮಂಜೀಶ್ನಾರ ಕ್ಷೇತ್ರದ ಮಾಜಿ ಆಡಳಿತ ಮೊಕ್ತೇಸರೇರು ತಲಪಾಡಿ ದೊಡ್ಡ ಮನೆತ ಡಾಕ್ಟರ್ ಜಯಪಾಲ್ ಶೆಟ್ರು ತುಡರ್ ಬೆಳಗಾದ ಸಭೆಲೇಸನು ಉದಿಪನ ಮಲ್ತದು ಧರ್ಮನು ತೂಪ ವಿಂಗಡಣೆ ಮಲ್ಪುವ ಧರ್ಮನು ನಮ್ಮ ಅಂತರಾತ್ಮಡು ಅಳವಡಿಸಾವಡು ಅವು ನಿಜವಾಯಿನ ಮಾನವೀಯ ಧರ್ಮ ಪ್ರತಿಯೊಂಜಿ ನರಮಾನಿಗ್ಲ ಮನುಷ್ಯತ್ವ ಮುಖ್ಯ ಮಾನವೀಯತೆ ಮುಖ್ಯ ಮಾನವೀಯ ಗುಣನ ಅಳವಡಿಸಾದ ಎಡ್ಡ ರೀತಿಯ ನಡಪುಗ ಪಂಡ ತೆರಿಪಾಯರು ಭಜನಾ ಮಂದಿರನು ಎಡ್ಡೆ ರೀತಿಯ ನಡಪ ಒಂದು ಬಲ್ಲೆ
ದಾಯಕ ಪನ್ನಗ ನಮ್ಮದು ತೂಪುನ ಮಟ್ಟಿಗೆ ಇನಿತ ಈ ಕಾಲಡು ನೆಮ್ಮದಿ ಪನ್ಪುನ ಎರೆಗ್ಲಜ್ಜಿ ಜಂಜಾಟದ ಜೀವನಡು ನಂಗೆ ನೆಮ್ಮದಿ ದಿಕ್ಕೋಡಾಡ ನಮ್ಮ ಲೌಕಿಕದ ಜೀವನದ್ದು ಅಲೌಕಿಕ ಜೀವನದ ಹಂಚಿಪೋಡ್ಗೆ ಅಂಚನಡ ಹತ್ರ ನಮ್ಮ ಯಾಪಲ ತೂನಗ ನಮ್ಮ ಪನ್ಪ ಎಂಕ್ ನೆಮ್ಮದಿಜ್ಜಿ ಎಂಕ್ ಅಂಚಿನ ಸೀಕು ಇಂಚಿನ ಸೀಕು ಆಡ ಒಂಜಿ ಮನಸ್ಸದ ಒಂಜಿ ಪಾಸಿಟಿವ್ ಸಕಾರಾತ್ಮಕ ಚಿಂತನೆ ಬರ್ಪುನ್ ಬಣ್ಣಗ ಅವು ಇಂಚಿನ ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರ ಪೋನಾಗ ನಂಗೊಂಜಿ ಸಕಾರಾತ್ಮಕ ಚಿಂತನೆ ಬರ್ಪುಂಡು ಒಂಜಿ ಎಡ್ಡೆ ಸ್ಪಿರಿಟ್ಲ ಬರ್ಪುಡು ಅವು ದೈವಿಕ ಒಂಜಿ ಸ್ಪಿರಿಟ್ ಮನ್ಪ ಅಂಚನೆ ಹತ್ರ ಅವೇನು ನಮ್ಮ ಮಲ್ತೊಂಪೋಂಡ ಖಂಡಿತವಾದ ನಂಗೆ ಈ ಒಂಜಿ ನೆಮ್ಮದಿಲ ತಿಕ್ಕೊಂಡು ಮನ್ಪುನಿಕದಾಲ ಸಂಶಯ ಇಜ್ಜಿ ಒಂದು ಮಸ್ತ್ ಕಡೆ ನಮ್ಮ ತೂಪ ಇನಿ ಧರ್ಮದ ಬಗ್ಗೆ ನಮ್ಮ ಮಸ್ಯನ ನಮ್ಮ ಬೋಧನೆ ಮಲ್ಪುನತ್ತು ಧರ್ಮದ ಬಗ್ಗೆ ಬೋಧನೆ ಮಲ್ಪುನ ಹಿಡಿದು ಸಾಧನೆ ಮಲ್ತು ನಮ್ಮ ತೊಯಪಾವಡಿಗೆ ಅಂಚನೆ ಹತ್ರ ನಮ್ಮ ಧರ್ಮದ ಬಗ್ಗೆ ಹೆಚ್ಚೆಚ್ಚಿ ಪಾತ್ರ ಹಿಡ್ದಲ್ಲ ನಮ್ಮ ಚಿಂತನೆನ ಧಾರ್ಮಿಕ ಚಿಂತನೆ ಅವಡು ಆಯ್ತಾ ಈ ಕೆಲವೊಂದು ಪುರ ಧರ್ಮದ ಬಗ್ಗೆ ನಮ್ಮ ಅಳವಡಿಸ ಒಂದು ಅವು ಮುಖ್ಯವಾದ ಶ್ರೀರಾಮದೇವನ ಹೆಂಚಿನ ಆದರ್ಶ ಗುಣ ಉಂಡು ಅವೇ ನಮ್ಮ ಜೀವನಡು ಅಳವಡಿಸೊಂದು ನಮ್ಮ ಎಡ್ಡೆ ರೀತಿದ ನಡಪುಗ ಧರ್ಮ ಒವ್ವೇ ಉಪ್ಪು ದಾಯ ಪನ್ನಗ ಧರ್ಮ ನಮ್ಮ ತೂಪ ನಮ್ಮ ಧರ್ಮನು ವಿಂಗಡಣೆ ಮಲ್ಪುವ ಕೆಲವೊಂದು ಧರ್ಮ ನಮ್ಮ ಸುಪೀರಿಯರ್ ಲಿಕ್ಕಡು ಪೋಪುನ ಕುಲ್ಲೊಳ್ಳಿರು ಎಂಕಲ್ನ ಧರ್ಮ ಸುಪೀರಿಯರ್ ಧರ್ಮ ಸುಪೀರಿಯರ್ ಮನ್ಪುನ ಪಿದಾಯ್ಡು ದೊಯ್ಪವನತ್ತು ನಮ್ಮ ಆತ್ಮಡು ಅಂತರಾತ್ಮಡು ಧರ್ಮದ ನಮ್ಮ ಅಳವಡಿಸೋನ್ ಪೋಂಡ ಅವು ನಿಜವಾದ ಮಾನವೀಯದ ಧರ್ಮ ನಮ್ಮ ಪನ್ಪ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಕೃತಿ ಚಿಂತಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಪಾತಿರೊಂದು ಏತೋ ಮಂದಿರ ಉಂಡು ದೇವತಾರಾಧನೆ ಉಂಡು ಆಂಡ ರಾಮನ ಆರಾಧನೆ ಬೊಕ್ಕ ರಾಮ ಮಂದಿರಗ ಒಂಜಿ ವಿಶೇಷವಾಯಿನ ಪರಿಕಲ್ಪನೆ ಉಂಡು ಇತ್ತೆ ಉಪ್ಪು ನಂಚಿನ ವಿವಾದ ಗೊಂದಲ ಇನ್ನತ ನಡುಟು ರಾಮದೇವೇರ್ನ ಕತೆ ಬೊಕ್ಕ ರಾಮದೇವೇರ್ನ ಸ್ವರೂಪದ ಬಗೆಟು ಉಪ್ಪುನ ಒಂಜಿ ಸ್ಪಷ್ಟ ವಿಷಯನು ಲೋಕಗ್ ತೋಚಾವನ ಅಗತ್ಯ ಉಂಡು ಇನ್ನಿತ ಗುರುತರ ಜವಾಬ್ದಾರಿ ಉಪ್ಪುನಿ ಬಹುಶಃ ರಾಮ ಮಂದಿರಲಿಗೆ ಪಂಡದು ಧಾರ್ಮಿಕ ಉಪನ್ಯಾಸದ ಪಾತ್ರ ಪಂಡಿರು ಪ್ರಾರಂಭದ ಮಾತ ಎನಕಡು ಪಂಡಿನ ಐವ ಮೀರಿನ ನೂದು ಕೈತಲಾಯಿನ ನೂದು ಕಡತ್ತಿನ ಭಜನ ಮಂದಿರಲು ಪುರ ಉಂಡು ಅವು ಮಾತ ಭಜನ ಮಂದಿರದ ಪೂಜಾರು ಭಜನ ಮಂದಿರ ಅಂದತ್ತು ಭಜನ ಮಂಡಳಿ ಇಂದು ಮಂದಿರ ಅಂದು ಜೇಜಂಡು ದಾಯೆ ಮಂಡಲ ಪನ್ಪುನ ಶಬ್ದದ ಅರ್ಥ ಸರೌಂಡಿಂಗ್ ಇಂದು ಸರ್ಕಲ್ ಅದು ಕುಲ್ಲು ನೀಂದು ಮಂದಿರಡು ದೇವತಾ ಬಿಂಬ ದೇವತಾ ಪ್ರತೀಕ ಮುಖ್ಯನೇ ಅತ್ತು ಆರತಿ ಮಾತ್ರ ಬಿಂಬಗು ಸಂದುನಿ ಸರಿ ಆಲೋಚನೆ ಮಲ್ತು ತೂಲೆ ಬೊಕ ಮಾತ ಚಟುವಟಿಕೆ ಆಪುನಿ ಮಂಡಲಡು ಗಣಪತಿ ಶ್ಲೋಕ ಗುರುಸ್ತುತಿ ಹಿಡಿದು ಮುಖೇನ ಪ್ರಾರಂಭ ಆಯ್ನವು ಅವಲೇ ಭಜನೆ ಮಲ್ತೇರು ಏತೋ ಕಡೆಟ ದೀಪಗೆ ಆರತಿ ಬೆಳಗುನ ಕ್ರಮ ಉಂಡು ಇನಿಕಿಲ ಬಿಂಬಗತ್ತು ಅವಲೇ ಮಂಗಳ ಮಲ್ತೇರು ಪ್ರದಕ್ಷಿಣೆ ಮಂದಿರಗತ್ತು ಬರ್ಕೊಂಡು ದೀಪಗೆ ಅಭಂಗ ಅಂದು ಒನ್ಪನ ಮೈನ್ ಅವಲೇ ಮಂಗಳ ಮಲ್ತು ದೀಪಗ ಅಡ್ಡಬುರಿಯರು ದೀಪ ಪ್ರಧಾನವಾಯಿನ ಆರಾಧನೆ ದಾಯ ಅಂಚ ಮಲ್ತೇರು ಮಂಡಲ ಪಂಡ ಅವು ಮೋನೆಗು ಮೋನೆ ತೂದು ಮಲ್ಪುನಂಚಿನ ಭಜನೆಲು ಅವು ಸಾಮರಸ್ಯದ ಸಂಕೇತ ಅವಳು ಮಿತ್ತು ತಿರ್ತು ಬನ್ಪುನ ಭೇದ ಇಜ್ಜಿ ಮಾತೆಲ್ಲ ಒಟ್ಟು ಸೇರಿದು ಮೋನೆ ಮೋನೆ ತೂದು ಭಜನೆ ಮಲ್ಪುಡು ದೇವಸ್ಥಾನಡಿ ಅನುಕೂಲ ಇಜ್ಜಿ ತುಲೆ ಐಕು ನಿರ್ದಿಷ್ಟ ವರ್ಗದ ನಿಗದಿ ಆತನು ಅಂಡ ಮೂಲು ವಾ ಭೇದ ಇಜ್ಜಾಂದೆ ಮಾತೇರ್ನ 4-5 ಕೋಟಿಗೆ ಸುಲಭ ಸಾಧ್ಯವಾದ ಎತ್ತು ನಂಚಿನ ಸಂಕೀರ್ತನದ ಮೂಲಕ ದಿಂಜ ತುಳು ಸಂಕೀರ್ತನೆ ಬಹುಶಃ 16ನೇ ಶತಮಾನಡು ವ್ಯಾಸಕೂಟ ಬೊಕ್ಕ ದಾಸಕೂಟ ಅಂದ್ರೆ ಅಡ್ಡು ಪಂತೊಳಿತ್ತು ವ್ಯಾಸರಾಯರ ಐಕ್ ಪ್ರಧಾನವಾದಿತ್ತಿನರು ಐಟು ದಾಸಕೂಟಡು ಬತ್ತಿನ ಸಂಕೀರ್ತನೆ ದಾಸಪದಕಲಾದು ಪಡು ಬೊಕ್ಕ ಅವೇ ಸಂದರ್ಭಡು ತುಳುತ್ತ ಸುರುತ್ತ ಭಜನೆ ಬರ್ಪುಂಡು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಪಾತಿರೊಂದು ಶನಿವಾರ ಐತಾರ ಬತ್ತಂಡ ಯಾರು ಜೋಕ್ಲೆನು ಸಿಟಿ ಸೆಂಟರ್ ಮಾಲ್ಗು ಮಾತ ಲೆತೊಂದು ಪೋದು ಚಾಕ್ಲೇಟ್ ಐಸ್ ಕ್ರೀಮ್ನು ತಿನ್ಪಾವರು ಅವು ಸಂತೋಷನೆ ಆಂಡ ಅವೆ ತೊಟ್ಟಿಗೆ ಕೆಲವು ಆಸ್ಪತ್ರೆದ ವಾರ್ಡ್ಲೆಗ್ ಮಾತ ಲೆತೊಂದು ಪೋಲೆ ಅಪಗ ಅಕಲೆಗ್ ಸಮಾಜದ ವಿಚಾರಲು ಅರ್ಥ ಆಪಣವಾಣ ತೆರಿಪಾಯರು ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುರಿ ಏನಂತ ಹೇಳಿದರೆ ನಮ್ಮ ಜೀವನವನ್ನು ನಾವು ಎದ್ದಂಥ ಕಷ್ಟಗಳನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿಕೊಂಡು ಅದನ್ನು ನಿಭಾಯಿಸಿಕೊಂಡು ನಾನು ಈಗ ಸಂತೋಷ ಬದುಕಿದ್ದೇನೆ ಮತ್ತು ಇನ್ನೊಬ್ಬನ ಬದುಕಲಿನ ವಾತಾವರಣ ನಿರ್ಮಾಣ ಮಾಡ್ತೇನೆ ಅದು ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿಯ ಅತ್ಯುತ್ತಮವಾದ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಬರುವಂಥ ಅವಕಾಶ ಆಗಲಿ. ನಾನು ವಿಧಾನಸಭೆಯಲ್ಲಿ ಅವತ್ತು ಮಾತಾಡುವಾಗ ಸಂದರ್ಭ ಕೂಡ ಮಾತಾಡಿದೆ. ಭಾರತ ದೇಶದ ಸಂಸ್ಕೃತಿ ಯಾವ ಆಧಾರದಲ್ಲಿ ಇದೆ ಅಂತ ನಾನು ಕೇಳಿದ್ದೆ. ಆಗ ಎಲ್ಲರಿಗೂ ನಾನು ಮುಖವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದು. ನಾನು ಅವಾಗ ಹೇಳಿದೆ, ಭಾರತ ದೇಶದ ಸಂಸ್ಕೃತಿ ಅದು ಶ್ರೀ ರಾಮಾಯಣ ಮತ್ತು ಮಹಾಭಾರತ ಸಂಸ್ಕೃತಿಯ ಆಧಾರದಲ್ಲಿ ತಲೆ ಎತ್ತಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ರಾಮಾಯಣ ಮತ್ತು ಮಹಾಭಾರತದಲ್ಲಿ ಎಲ್ಲಿ ಕೂಡ ಧರ್ಮ ಮಧ್ಯೆ, ಜಾತಿ ಮಧ್ಯೆ, ವ್ಯಕ್ತಿ ಮಧ್ಯೆ ಎಲ್ಲಿ ಕೂಡ ಗಲಾಟೆ ಯುದ್ಧ ಆಗಲಿಲ್ಲ. ಏನಿದ್ರೂ ಕೂಡ ನ್ಯಾಯ ಅನ್ಯಾಯ, ಸತ್ಯ ದುಷ್ಟ ಈ ರೀತಿ ಬಹುಶಃ ಸಮಾಜದಲ್ಲಿ ಉತ್ತಮವಾಗಿ ಗೌರವ ಕೊಟ್ಟು ದುಷ್ಟ ಶಕ್ತಿಯನ್ನು ಬದಿಗಿಟ್ಟುಕೊಂಡು ಅತ್ಯಂತ ಜೀವನ ಸಾಗಿಸುವಂಥ ಇತಿಹಾಸವು ನಮಗೆ ನೋಡಿ ಸಿಕ್ಕುವಂಥದ್ದು. ಸಮಾಜದಲ್ಲಿರುವಂತಹ ಸಮಸ್ಯೆಗಳು ಯಾವ ರೀತಿ ಇದೆ ಅಂತೇಳಿ ಸಣ್ಣದಿಂದಲೇ ತೋರಿಸುವಂಥ ದೊಡ್ಡ ಮಟ್ಟದ ಕೆಲಸಗಳಿಗೆ ನಾವೇ ಅದಕ್ಕೆ ತಯಾರಾಗಿದ್ದುಕೊಂಡು ಎಲ್ಲ ಪರ್ಮಿಷನ್ನು ನಾವೇ ಅದಕ್ಕೆ ನಮ್ಮ ಕಚೇರಿಯಿಂದಲೇ ನಾವು ಯಾರೆಲ್ಲ ಬರ್ತಾರೆ ಅವರಿಗೆ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಕಿದ್ವಾಯಿ ಮತ್ತು ನಿಮ್ಯಾನ್ಸ್ನಲ್ಲಿ ನೀವು ಹೋಗಿ ಕರೆಕ್ಟಾಗಿ ನೋಡಿದರೆ ನಿಮ್ಮ ಕಣ್ಣಲ್ಲಿರೋ ನೀರಲ್ಲ ರಕ್ತ ಬರುವಂಥ ಪರಿಸ್ಥಿತಿ ಕೂಡ ಕಾಣ್ತದೆ. ನಾನು ಕೂಡ ಇವತ್ತು ದೊಡ್ಡ ಮಟ್ಟದ ನನಗೆ ನನ್ನೆಲ್ಲ ಕೇಳ್ತಾರೆ, ಏನು ಇಷ್ಟು ಸಮಾಧಾನ, ಏನು ಆರಾಮದಲ್ಲಿ, ಯಾವ ಒಂದು ವಿಚಾರ ಟೆನ್ಷನ್ ತಗೊಳ್ಳದೆ, ಎಷ್ಟು ಜೋರು ನೀನು ಭಾಳ ಸಮಾಧಾನದಲ್ಲಿ ಕೋಪ ಬರೋದಿಲ್ಲ ಯಾಕೆಂತ ಹೇಳಿದೆ. ನಾನು ಕಾಲೇಜಿನಲ್ಲಿದ್ದಾಗ ನಾನು ಕೂಡ ಭಾಳಷ್ಟು ಕೋಪ ಇಷ್ಟ. ಬಹುಶಃ ರಮೇಶರಿಗೆ ಗೊತ್ತಿರ್ಬೋದು, ಇಲ್ಲಿ ಅತಿ ಮತ್ತು ಇವರೆಲ್ಲ ಕುಶಲ ಅಂತೆಲ್ಲ ಇದ್ದರು, ಈಗ ಎಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ. ಬಹುಶಃ ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದರು, ನಾನು ಲಾ ಕಾಲೇಜಲ್ಲಿ ಇದ್ದೆ. ಯಾವಾಗ ನಾನು ಸಾಮಾಜಿಕವಾದ ಕೆಲಸ ಕಾರ್ಯಗಳು ನಿಮ್ಯಾನ್ಸ್ ಅಂತ ಆಸ್ಪತ್ರೆ, ಕಿದ್ವಾಯಿ ಅಂತ ಆಸ್ಪತ್ರೆಗೆ ಬೇರೆ ಬೇರೆ ಪೇಷಂಟ್ ಕರ್ಕೊಂಡೋಗಿ ಅಲ್ಲಿಯ ಪರಿಸ್ಥಿತಿ ನೋಡಾಗ ನನ್ನ ಇಡೀ ಆತ್ಮವೇ ಪರಿವರ್ತನೆ ಆಗುವಂಥ ವಿಚಾರ ಇವತ್ತಾಗಿದೆ. ಈ ಪೊರ್ತು ಯುಟಿ ಖಾದರ್ ಬೊಕ್ಕ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತೂರಿಗೆ ಅಭಿನಂದನೆ ಸಂದಾಯರು. ಮಲ್ಲಿಕಾ ಪ್ರಶಾಂತ್ ಬೆರ್ನ ಉಪಸ್ಥಿತಿలో ఉండు పొర్లుద ಹಾರವಾಡುಡು ಹಾರಬಾರ್ದು ಫಲಪುಷ್ಪನು ಕೊರುಡು ಫಲಪುಷ್ಪ ಕೊರುಡು ಮಲ್ಲಿಕಾಕ ಕೊರಂದುಲ್ಲೇರು. ಅವೇ ರೀತಿ ಪೊರ್ಲುದ ಮದಿಮಾಯ ಬೇಟ ಮದಿಮಾಯಗೆ ದೀಪನ ಕೆಳಗಿನ ಕೋಟೆಗಾರು ಗೊತ್ತು ಅಂಜನೆ ಅರುಣ್ ಉಳ್ಳಾಲು ಮೇರೆ ಮಾಲಾರ್ಪಣೆ ಮಲ್ತೊಂದುಲ್ಲೇರು. ಅಂಜನೆ ಮಲ್ಲಿಕಾಕ ಅರೆಗೆ ಫಲಪುಷ್ಪನು ಕೊರಡು ಕೊರಿನಂಚಿನ ಆ ಗೌರವನು ಈರುವೆರ್ಲ ಸ್ವೀಕಾರ ಮಲ್ತದೆ ಐಕೆ ಕೃತಜ್ಞತೆ ಸಲ್ಲಿಸಾಯನಿಗೆ ಇಂಗುಲು ಮಾತರ ಬರ ನಗರ ಭಜನದ ಯಶಸ್ಸಿಗೆ ಕಾರಣಕರ್ತರಾಯನಕ್ಲೆಗೆ ಗೌರವಾರ್ಪಣೆ ಸಂದಾಯರು. ತಲಪಾಡಿ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ವಿನಯ್ ಕುಮಾರ್ ಶೆಟ್ಟಿ ನಾರ್ಲಾ ಲೇಸ್ತಾ ಗುರ್ಕಾರ್ನ ವಹಿಸುತ್ತಿದ್ದರು. ರಾಜ್ಯ ಮುಜರಾಯಿ ಇಲಾಖೆದ ಸದಸ್ಯರು ಶ್ರೀಮತಿ ಮಲ್ಲಿಕಾ ಪ್ರಶಾಂತ್ ಪಕ್ಕಡ ಮಲ್ಲಾರ್ ಬೀಡು, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನಿಯಮಿತದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಗಂಗಾಧರ್ ಉಳ್ಳಾಲ್, ಬಂಟರ ಸಂಘ ತಲಪಾಡಿ ಗ್ರಾಮ ಸಮಿತಿದ ಅಧ್ಯಕ್ಷರು ಸುಧಾಕರ್ ಅಡ್ಯಂತಾಯ ಗುತ್ತು ಹೊಸಮನೆ ಇಂಚಿತಿ ಪ್ರಮುಖರು ಲೇಸುಗತಿಗಿಡಿದ್ದೇರು. ಶ್ರೀರಾಮ ಭಜನಾ ಮಂದಿರದ ಗೌರವ ಅಧ್ಯಕ್ಷರು ಸದಾಶಿವ ಶೆಟ್ಟಿ ನಾರ್ಲ ತಲಪಾಡಿ, ರಾಮ ಕೆ ತಲಪಾಡಿ ಬೊಕ್ಕ ಸದಸ್ಯರು ಈ ಪೊರ್ತೋಟುಗೆ ಇದ್ದೇರು. ಮೌಲ್ಯ, ಚೈತ್ರ, ಶಿವಾನಿ ಪ್ರಾರ್ಥನೆ ಪಂಡೇರು. ಸಂತೋಷ್ ಶೆಟ್ಟಿ ನಾರ್ಲಾ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ರಮೇಶ್ ಆಳ್ವ ದೇವಿಪುರ ತಲಪಾಡಿ, ಗೀತಾ ರವಿಶೆಟ್ಟಿ ಸಭೆ ಸ್ಥಾರಿಕೆ ಮಲ್ತೇರು. ಚೈತ್ರ ತಲಪಾಡಿ ಸೊಲ್ಮ ಸಂದಾಯರು. ಪಿಲಾರ್ ಶ್ರೀ ಪಂಚಂದಾಯ ದೈವದ ನೇಮದ ಸಂದರ್ಭಡು ಪಿಲಾರ್ ಯುವಕ ಮಂಡಲದಕ್ಲು ತಂಕ್ಲಿನ ವಾರ್ಷಿಕೋತ್ಸವನು ವರ್ಷಂ ಪ್ರತಿ ಆಚರಿಸಾವನ್ನು ಬರುತ್ತಿದೆ. 41ನೇ ವರ್ಷದ ವಾರ್ಷಿಕೋತ್ಸವ ಲೇಸನು ಶನಿವಾರ ರಾತ್ರಿ ನಡಪಾಯಿರು. ಸಭೆಲೇಸನು ತುಡರ್ ಬೆಳಗಾದ ಉದಿಪನ ಮಲ್ತಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಈ ದೇಶಡು ಹಿಂದುತ್ವ ಧರ್ಮ ಒರಿಪಾವನೆಗೆ ಸಾಕ್ಷಿ ಆಯುಧ್ಯದ ರಾಮ ಮಂದಿರದ ಲೋಕಾರ್ಪಣೆ ನಮ್ಮ ಧರ್ಮ ಬೊಕ್ಕ ಸಂಸ್ಕೃತಿನು ಒರಿಪಾವಡು ಪಂಡ ತೆರಿಪಾಯಿರು. ಎಡ್ಡ ರೀತಿಯ ಕೆಲಸ ಮಾಡ್ಕೊಂಡು ಬರ್ತಾನ ಸಂಗತಿಲೇ ನಿರಂತರವಾದ ತೂಪ ಕರಿನ ಭಾರಿ ವರ್ಷದಿಂದ ಪಿಲಾರಿ ಯುವಕ ಮಂಡಲ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳು ಮಲ್ಪನ ಮುಖಾಂತರ ಈ ಒಂಜಿ ನೇಮದ ಸಂದರ್ಭಡ್ಲ ನಿರಂತರವಾದ ಈ ಒಂಜಿ ಸಾಂಸ್ಕೃತಿಕವಾದಂಚಿನ ಕೆಲಸಲೇನ ನಿರಂತರವಾದ ಮಲ್ತೊಂದು ಬೈದನು ನಂಗೆ ಮಾತೆರೆಗಳ ಅತ್ಯಂತ ಸಂತೋಷದ ವರ್ಷ ಅಂದು ಯಾಕಂಡ ಅಯೋಧ್ಯೆಡು ರಾಮ ಮಂದಿರ ಆಯ್ನಂಚಿನ ವರ್ಷ ನಮ್ಮ 500 ವರ್ಷದ ರಾಮ ಮಂದಿರ ಈ ದೇಶದ ಆಪುಣ ಇಜ್ಜ ಅಂತ ಅನ್ಪುನಂಚಿನ ಒಂಜಿ ನಂಬಿಕೆ ಕಲವಂದನಂಚಿನ ಸಂದರ್ಭಡ್ ಈ ಸಲ ರಾಮ ಮಂದಿರ ಅಯೋಧ್ಯೆಡು 22ಕ್ಕೆ ಲೋಕಾರ್ಪಣೆ ಆಪನ ಮುಖಾಂತರ ಈ ದೇಶದ ಯಾಪಲ ಒಂಜಿ ಹಿಂದುತ್ವ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಶಾಶ್ವತವಾದ ಒರಿವಣೊಂದು ಪಂಪನೆಗೆ ಎತೋ ವರ್ಷದಿಂದ ಹಿರಿಯಕಲು ಮಲ್ತನಂಚಿನ ಕೆಲಸದ ಬಕ್ಕ ಅಕಲು ಮಂತಿನಂಚಿನ ಸಾಧನೆ ಇದು ಪೂರ ಪ್ರೇರಣಾ ಶಕ್ತಿಯಾದ ಈ ಸಲಿ ರಾಮ ಮಂದಿರ ಆತನ ನಮ್ಮ ನಿರಂತರವಾದ ಧರ್ಮ ಬಕ್ಕ ಸಂಸ್ಕೃತಿನ ಹೊರತು ನೋಡುವಂತ ಪಂಡದೆ ನಮ್ಮ ಹಿರಿಯಕಲು ಮಸ್ತ್ ಸಲ ಪನ್ಪೇರು.
ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಪಾತೆರೊಂದು ತಂಕ್ಲೆ ಹಿರಿಯರು ಕೊಡ್ತಿನ ತ್ಯಾಗಮಯಿ ಜೀವನ ಬೊಕ್ಕ ಅಕ್ಲು ಕೊಡ್ತಿನ ಸಾಕಾರನೆ ಜವನೆರೆಗ್ ತಂಕ್ಲೆ ಸಂಸ್ಕೃತಿ ದಾದ ಪರಂಪರೆ ದಾದ ಪಂಡ ತೆರಿಪಾವಡು ಪಿಲಾರ್ ಪ್ರದೇಶ ಮಾದರಿ ಆವಡು ಪಂಡ ತೆರಿಪಾಯರು. ಪ್ರತಿ ವರ್ಷದ ಈ ಒಂದು ನೇಮ ಮತ್ತು ಅಥವಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಇದ್ದದ್ದಕ್ಕೂ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಷ್ಟು ಸಲ ನಿಮ್ಮ ಕಾರ್ಯಕ್ರಮ ನಾನು ಇಲ್ಲಿ ಬಂದಿದ್ದೇನೆ ಅಥವಾ ದೇವ ಕಾರ್ಯಕ್ಕೆ ಬಂದು ದೇವರ ಮತ್ತು ದೈವದ ಆಶೀರ್ವಾದ ಪಡೆದಿದ್ದೇನೆ, ಅಷ್ಟೇ ನನ್ನ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ಬಹುಶಃ ಈ ರೀತಿಯ ಕಾರ್ಯಕ್ರಮಗಳು ನಮ್ಮನ್ನು ಅತ್ಯಂತ ಸತ್ಪ್ರಜೆಯಾಗಿ ಬೆಳೆಸ್ಕೊಳ್ಳಿಕ್ಕೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯುವ ಪೀಳಿಗೆ ಮತ್ತು ಭವಿಷ್ಯದ ಜನಾಂಗಕ್ಕಾಗಿ ಮತ್ತು ಯುವ ಜನರಿಗೆ ನಮ್ಮ ಊರಿನ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮತ್ತು ನಮ್ಮ ಹಿರಿಯರು ಕೊಟ್ಟಂಥ ತ್ಯಾಗಮಯದ ಜೀವನ ಮತ್ತು ಅವರು ಕೊಟ್ಟಂಥ ಸಹಕಾರವನ್ನು ಯುವ ಜನರಿಗೆ ನಾವು ವರ್ಗಾಯಿಸುವಂಥ ಕಾರ್ಯಕ್ರಮ ಆಗಬೇಕಾದ್ರೆ ಈ ರೀತಿಯ ಉತ್ಸವ ಕಾರ್ಯಕ್ರಮ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಬರೀ ಒಂದು ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ಪ್ರದೇಶದ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಇತಿಹಾಸ ಏನು, ಪರಂಪರೆ ಏನು, ಸಂಸ್ಕೃತಿ ಏನು, ಬಹುಶಃ ನಮ್ಮ ಹಿರಿಯರು ಈ ಊರಿನ ಹಿರಿಯರು ಕೊಟ್ಟಂಥ ಕೊಡುಗೆ ಏನು ಅಥವಾ ಈಗಿರುವಂಥ ಯುವಕರು ನಮ್ಮ ಸಂಘ ಸಂಸ್ಥೆಗಳು ಯುವಕರಿಗೆ ಅವರು ಕೊಡುವಂಥ ಕೊಡುಗೆ ಏನಂತೇಳಿ ಪರಿಚಯ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ನಾನು ಪಿಲಾರ್ ಯುವಕ ಮಂಡಲ ತಮ್ಮ ಅತ್ಯುತ್ತಮವಾದ ಕೆಲಸ ನಿರ್ವಹಿಸುವಂಥ ಅವಕಾಶ ಆಗಲಿ. ಬಹುಶಃ ಇವತ್ತು ನಮ್ಮ ಸೀದಲಾರು ಇರಲಿ, ಇನ್ನಿತರ ನಮ್ಮ ಈ ಪ್ರದೇಶದಲ್ಲಿದ್ದಂಥ ನಮ್ಮ ಪುರುಷೋತ್ತಮ ಶೆಟ್ಟಿಯಲ್ಲಿ ಯಾವಕ್ಕೂ ಈ ಪ್ರದೇಶದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿಕೊಂಡು ಹಲವಾರು ಏನೆಲ್ಲ ಕೆಲಸಗಳು ನೀವೆಲ್ಲ ಸೇರಿ ಅವರ ಮುಖಾಂತರ ಹೇಳಿದಾರ, ಆ ಎಲ್ಲ ಕೆಲಸಗಳು ನಾನು ಮಾಡಿದ್ದೇನೆ ಅಂತೇಳಿ ಈ ದೈವದ ಮುಂದೆ ಹೇಳಲಿಕ್ಕೆ ನಂಗೆ ಅತ್ಯಂತ ಧೈರ್ಯ ಮತ್ತು ಸಂತೋಷ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಹೊರತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ತೊಕೋಟು ಸಾಯಿ ಪರಿವಾರ್ ಟ್ರಸ್ಟ್, ಸೋಮೇಶ್ವರ ಪುರಸಭೆದ ಸದಸ್ಯರು ಜಯ ಪೂಜಾರಿ ಲಕ್ಷ್ಮೀಗುಡ್ಡೆ, ಸೋಮೇಶ್ವರ ಪುರಸಭೆ ಸದಸ್ಯರು ಪುರುಷೋತ್ತಮ್ ಶೆಟ್ಟಿ ದೇಲಂತಬೆಟ್ಟು, ಯಶವಂತ್ ಪ್ರಕಾಶ್ ನಗರ, ಕುಸ್ತಿಪಟು ರಾಜ್ಯ ಪ್ರಶಸ್ತಿ ವಿಜೇತೆ ಕುಮಾರಿ ಅದಿತಿ ಶೆಟ್ಟಿ ಪೇಲತ್ತಡಿಯರಿಗೆ ಮಾನಾದಿಗೆ ಮಂತೇರರು. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್, ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ, ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಪಿಲಾರ್, ಶ್ರೀಮತಿ ಸ್ವಪ್ನಾ ಶೆಟ್ಟಿ, ಪುರುಷೋತ್ತಮ್ ಗಟ್ಟಿಯರಿಗೆ ಮಾನಾದಿಗೆ ಮಂತೇರರು. ಅವಧಿಯಲ್ಲಿ ನಾಡಿನ ಸುಭಿಕ್ಷೆಯನ್ನ ಕಾಡುವಂತಾಗಲಿ ಎನ್ನುವಂತಹ ಶುಭ ಆಕಾಂಕ್ಷೆಯೊಂದಿಗೆ ಪಿಲಾರ್ ಯುವಕ ಮಂಡಲದ ಸರ್ವ ಸದಸ್ಯರು ವಿರುದ್ಧ ಸಜ್ಜನ ಬಂಧುಗಳನ್ನ ಬಾಧೆ ಅವರ ಜೋರಾಗಿ ದಾಟಿದ ಹೊರಟು ಅದನ್ನ ನಾನಾ ಚೌಕ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಬಾಲಕೃಷ್ಣ ಮಂದಿರ ಇರ್ಬೋದು, ಸಾಯಿ ಪರಿವಾರ್ ಟ್ರಸ್ಟ್ ಇರ್ಬೋದು, ಇಂತಹ ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನ ವಿಶೇಷವಾದಂತಹ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಪುರುಷೋತ್ತಮ ಗಟ್ಟಿ, ದೀಪಕ್ ಪಿಲಾರ್, ಅದೇ ರೀತಿ ಜಯ ಪೂಜಾರಿ ಲಕ್ಷ್ಮೀಗುಡ್ಡೆ, ಯಶವಂತ ಪ್ರಕಾಶ್ ನಗರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ನಾಡಿನ ಅಭಿವೃದ್ಧಿಗೆ ತಮ್ಮ ಸೇವೆಯನ್ನು ನೀಡುವುದಕ್ಕೆ ಪಂಚದಾಯ ದೈವವು ಅನುಗ್ರಹಿಸಿರಿ, ಆಶೀರ್ವದಿಸಿರಿ ಎನ್ನುವಂತಹ ಶುಭ ಭಾವನೆ, ಶುಭ ಕಾಮನೆ, ಶುಭ ಹಾರೈಕೆಯನ್ನು ಈ ಪ್ರಥಮ ದ್ವಿತೀಯ ಶ್ರೇಣಿಡ್ ಅಂಕ ಪಡೆಯಿನ ಪಿಲಾರ್ ಹಿರಿಯ ಪ್ರಾಥಮಿಕ ಶಾಲೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ಕೊಡ್ದು ಗೌರವಿಸಾಯರು. ಜಿಲ್ಲಾ ಮಟ್ಟದ ಚಿತ್ರಕಲಾ ಪಂತಡ ವಿಜೇತರಾಯಿನಕ್ಲೆಗೆ ಇನಾಮ್ಲೆಂಟ್ ಪಟ್ಟಿಯರು. ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲ್, ಸಮಾಜ ಸೇವಕಿಯರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಮನೋಹರ್ ಶೆಟ್ಟಿ,
ವಕೀಲರು ಮಿತೇಶ್ ಹೊಸಗದ್ದೆ ಇಂಚಿತ್ತಿ ಪ್ರಮುಖರು ಲೇಸಗದ್ದೆಗಿಡಿದ್ದಾರೆ. ಪಿಲಾರ್ ಯುವಕ ಮಂಡಲದ ಗೌರವ ಅಧ್ಯಕ್ಷರು ಗಜಾನಂದ ಗಟ್ಟಿ, ಅಧ್ಯಕ್ಷರು ಯಶವಂತ್ ಶೆಟ್ಟಿ, ಕೋಶಾಧಿಕಾರಿ ನವೀನ್ ಸಾಲ್ಯಾನ್, ಪ್ರಧಾನ ಕಾರ್ಯದರ್ಶಿ ಧನ್ರಾಜ್ ಯುವಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಕುಮಾರಿ ಹಾರ್ದಿಕ ಪ್ರಾರ್ಥನೆ ಪಂಡೇರು. ಕೃಷ್ಣ ಪೊನ್ನೆತ್ತೋಡು ಸಭೆ ನೆತ್ಕೊಂಡು ಸೊಲ್ಮೆ ಸಂದಾಯರು. ತೊಕ್ಕೋಟು ಓವರ್ ಬ್ರಿಡ್ಜ್ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ಸ್ವಾಮಿ ಕೊರಗಜ್ಜನ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಶನಿವಾರ ಸೇರ್ದಿನ ಮಲ್ಲ ಸಂಖ್ಯೆದ ಭಕ್ತ ಬಂಧುಲಿನ ನಡುಟು ಬಾರಿ ಗರ್ದು ನಡೆತನು.
ಅವಿರ್ದು ಬೊಕ್ಕ ಅನ್ನ ಸಂತರ್ಪ ನಡತಂಡು. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ಸಂಚಾಲಕರು, ಅರ್ಚಕರು, ಸದಸ್ಯರು ಬೊಕ್ಕ 10 ಸಂಸ್ಥೆರು ಮುತಾಲಿಗಿಡಿದ್ದೇರು. ಪಿಲಾರ್ ಪಂಚಂದಾಯನ ಕಟ್ಟೆ ಜಾತ್ರೆ ಪಂಡದೆ ಪುಗರ್ತೆ ಪಡೆಯಿನ ಜಾತ್ರಾ ಉತ್ಸವ ಐತಾರ ಕಾಣ ನಡೆತದೆ. ಶನಿವಾರ ರಾತ್ರಿ ಶ್ರೀ ಪಂಚಂದಾಯ ಕ್ಷೇತ್ರದ್ದು ಭಂಡಾರ ಪಿದಡ್ದು ಐತಾರ ಪುಲ್ಯ ಕಾಂಡೆ ಪಿಲಾರ್ ಕಟ್ಟೆಗೂ ಭಂಡಾರ ಬರ್ಪನ ವಾಡಿಕೆ. ಅವೆದು ಬೊಕ್ಕ ಬಾರಿಗರ್ದದ ಪಂಚಂದಾಯನ ನೇಮೋತ್ಸವ ಮಲ್ಲ ಸಂಖ್ಯೆದ ಭಕ್ತ ಬಂಧುರಿನ ಉಪಸ್ಥಿತಿ ನಡೆತದೆ.